ಅಮೃತೋಮೇಶ್ವರರ ಬಗ್ಗೆ ಪ್ರತಿಯೊಬ್ಬರಿಗೂ ಅವರವರ ಭಾವಕೋಶದಲ್ಲಿ ಅಪಾರವಾದ ನೆನಪುಗಳಿವೆ. ಅವರ ಕುಟುಂಬದವರು 88 ವರ್ಷಗಳ ಕಾಲ ಬದುಕಿದ ಅವರ ಜೊತೆಗಿದ್ದಂತಹ ಅವರ ಶ್ರೀಮತಿ ಧರ್ಮದ ಟೀಚರ್ ಇರ್ಬೋದು, ಅವರ ಮಕ್ಕಳು ಚೇತನ ಮತ್ತು ಜೀವನ ಇರ್ಬೋದು, ಸೊಸೆಯರು ರಾಜೇಶ್ವರಿ ಮತ್ತು ಸತ್ಯ ಇರ್ಬೋದು, ಮೊಮ್ಮಕ್ಕಳಿರ್ಬೋದು, ಮತ್ತು ಅವರ ಕುಟುಂಬದ ಮತ್ತು ಈ ಆಸುಪಾಸಿನ ಉಚ್ಚಿಲ, ಸಂಕೋಡಿಗೆ, ಸೋಮೇಶ್ವರ, ಕೊಟ್ಟೆಕಾರ, ಇಲ್ಲಿ ಎಲ್ಲರೂ ಕೂಡ ಅವರನ್ನು ದಿನನಿತ್ಯ ಹಾಗೆ ಕಂಡವರು, ಅವ್ರ ಜೊತೆ ಒಡನಾಡಿದವರು. ಆದರೆ ಒಂದು ಮೇರು ಪರ್ವತದ ಹಾಗೆ ಬೆಳೆದಂತಹ 88 ವರ್ಷಗಳ ಅವಧಿಯಲ್ಲಿ ಒಬ್ಬ ಅಧ್ಯಾಪಕನಾಗಿ, ಸಾಹಿತಿಯಾಗಿ, ಒಬ್ಬ ಸಮಾಜ ಸುಧಾರಕನಾಗಿ ಮತ್ತೆಲ್ಲರ ಒಬ್ಬ ವಾತ್ಸಲ್ಯ ಪ್ರೀತಿಗಳಿಗೆ ಪಾತ್ರನಾಗಿರುವಂತಹ ಬಹಳ ಅಪೂರ್ವವಾದ ವ್ಯಕ್ತಿತ್ವ ಅಮೃತ. ನನ್ನ ಅವರ ಸಂಬಂಧದ ಬಗ್ಗೆ ಹೇಳ್ತಾ ಇಲ್ಲ. ನಾವೊಂದು 55 ವರ್ಷಗಳ ಕಾಲ ಬಹಳ ಆತ್ಮೀಯರಾಗಿದ್ದ ಅದರ ಬಗ್ಗೆ ನಾನು ಈಗಾಗಲೇ 2-3 ಪತ್ರಿಕೆಯಲ್ಲಿ ಬರೆದಿದ್ದೇನೆ, ಅದನ್ನು ಮತ್ತೆ ಹೇಳ್ತಾ ಇಲ್ಲ. ಆದರೆ ಒಂದು ಕನ್ನಡ ಅವರ್ತಿ ಮತ್ತು ತುಳುವಿನಲ್ಲಿ ಬರೆಯುತ್ತಲೂ ಕೂಡ ಸಾಹಿತಿಯಾಗಿ, ಸಂಶೋಧಕರಾಗಿ, ಸಂಘಟಕರಾಗಿ, ಅಧ್ಯಾಪಕರಾಗಿ ಮತ್ತು ಬಹಳ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಅವರ ಮನೆಯ ಬಾಗಿಲು ಅವಕಾಲಕ್ಕೂ ತೆರೆದಿದ್ದಾರೆ. ಅಮೆರಿಕದಲ್ಲಿದ್ದಾಗ ಅವರ ಮನೆ ನೋಡಿದ್ದೇನೆ, ಹೆದ್ದಾರಿಯಲ್ಲಿ ಮನೆ ಯಾವುದೋ ನೋಡಿದ್ದೇನೆ, ಕಡಲ ಬಗ್ಗೆಯಲ್ಲಿದ್ದ ಅವರ ಕಲ್ಪಕಾಲದ ಮನೆಗೆ ಹೋಗಿದ್ದೇನೆ ಮತ್ತು ಈಗಿನ ಮನೆಗೆ ಸಾಕಷ್ಟು ಬಾರಿ ಬಂದಿದ್ದೇನೆ. ಎಲ್ರಿಗೂ ಕೂಡ ಅದರಲ್ಲಿ ಯಕ್ಷಗಾನದವರಿರ್ಬೋದು, ಭೂತದ ಕಲಾವಿದರಿರ್ಬೋದು, ನರಿಕೆಯವರು, ಬಾಣಾರರು, ಪಂಪತರು ಇರ್ಬೋದು, ಅಥವಾ ವಿದೇಶಗಳಿಂದ ಬರುವಂತಹ ಅಮೆರಿಕದಿಂದ ಬಂದ ಪೀಟರ್ ಕ್ಲಾಸ್, ಮಾರ್ಕ್ ನೆಕ್ಟರ್, ಮಿಮಿ ನೆಕ್ಟರ್ ಇರ್ಬೋದು, ಜರ್ಮನಿಯ ಹೈಡನ್ ಬುಕ್ ಇರ್ಬೋದು, ಫಿನ್ಲೆಂಡಿನ ಲಾರಿ ಹೊಂಕ ಇರ್ಬೋದು, ಜಪಾನಿನ ಸುಮಿಯೋ ಮೊರಿಜಿರಿ ಇರ್ಬೋದು, ಅನೇಕ ಯಾರೇ ಬಂದರೂ ಕೂಡ ಈ ಪ್ರದೇಶ ಸಂಸ್ಕೃತಿ ಬಗ್ಗೆ ಮೊದಲು ಕಾಣ್ತಾ ಇದ್ದದ್ದು ಅಮೃತ. ನಾನು ಒಂದು ಕಡೆ ಬರ್ತಿದ್ದೇನೆ. ನಾನು PhD ಮಾಡುವ ಕಾಲಕ್ಕೆ ನನಗೆ ಬಹಳ ದೊಡ್ಡ ಸಂಪೂರ್ಣ ವ್ಯಕ್ತಿಯಾಗಿ ಸಿಕ್ಕಿದವರು 70ರ ದಶಕದಲ್ಲಿ ಕನ್ನಡ. ಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಆಡಳಿತ ತಪ್ಪು ಇಲ್ಲ ಅಂತ ಹೇಳುವ ಮಾತು ಬಹಳ ಕ್ಲೀಶೆ. ಆದರೆ ಯಕ್ಷಗಾನ ಇರ್ಬೋದು, ತುಳು ಹಾಡುಗಳಿರ್ಬೋದು, ರೂಪಕ ಇರ್ಬೋದು, ನಾಟಕ ಇರ್ಬೋದು, ಅನುವಾದ ಇರ್ಬೋದು, ಹೊಸ ಗಾದೆ ಇರ್ಬೋದು, ಬಹಳ ಜೀವಪರವಾದಂಥ ವ್ಯಕ್ತಿ. ಕಂದಾಚಾರಗಳ ಬಗ್ಗೆ ಬಹಳ ತೀಕ್ಷ್ಣ. ಅವರ ಜಿಜ್ಞಾಸೆಯ ತುಣುಕುಗಳು ಅಂತ ಪುಸ್ತಕ ಅದಕ್ಕೆ ಪ್ರಚಾರಕ್ಕೆ ಬರಲಿಲ್ಲ. ಅವರು ಅನೇಕ ಬಾರಿ ಅಷ್ಟಮಂಗಲ ಮತ್ತು ಇತರ ಎಲ್ಲ ಆಚರಣೆಗಳ ಬಗ್ಗೆ ಬಹಳ ತೀಕ್ಷ್ಣವಾದ ಟೀಕೆಯನ್ನು ಬರೆದಿದ್ದಾರೆ. ಧಾರ್ಮಿಕ ಆಚರಣೆಗಳಲ್ಲಿ ಕಂದಾಚಾರದ ಬಗ್ಗೆ ಅವರ ಜಿಜ್ಞಾಸೆ ತುಣುಕುಗಳನ್ನು ದಯವಿಟ್ಟು ಅನೇಕರು ಓದಬೇಕು. ಯಾಕೆಂದರೆ ಆದರೆ ಅಂತಹ ಒಬ್ಬ ಎಲ್ಲರ ಜೊತೆಗೆ ಕೂಡ ತಮ್ಮ ಅಭಿಪ್ರಾಯಗಳು ಒಪ್ಪುವವರ ಜೊತೆಗೆ ಕೂಡ ಬಹಳ ಪ್ರೀತಿಯ, ವಾತ್ಸಲ್ಯದ, ಸ್ನೇಹದ ಸಂಬಂಧ ಇಟ್ಕೊಂಡರು. ಬಹುಶಃ ಅಮೃತೋಮೇಶ್ವರಿಗೆ ಇನ್ನೊಬ್ಬ ಅಮೃತೋಮೇಶ್ವರನ ನಾವು ಈ ಕರಾವಳಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನು ಕೂಡ ಒಂದು ಬಹಳ ಮಾತಿನಲ್ಲಿ ಮೃದುತ್ವ, ಪ್ರೀತಿ, ಆದರೆ ತಮ್ಮ ನಿಲುವಿನಲ್ಲಿ ಒಂದು ಸ್ಪಷ್ಟತೆ ಇಟ್ಟುಕೊಂಡದ್ದು. ಪಾಪ ಅವ್ರು ಯಾವಾಗ ಹೇಳುವಂಥ ತಕ್ಕ ಮಟ್ಟಿಗೆ ಹೇಗಿದ್ದೀರ ಆರೋಗ್ಯ, ತಕ್ಕ ಮಟ್ಟಿಗೆ ಅಂತಂದರೆ ಪೂರ್ಣ ಮಟ್ಟಿಗೆ ಅವರು ಒಂಥರ ಪೂರ್ಣ ಬದುಕನ್ನು ಬದುಕಿದವರು. ಒಂದು ಅರ್ಥದಲ್ಲಿ ಅವರ 60ನೇ ವರ್ಷ ಆದಾಗ, ಸಿರಿಯ ಅನ್ನೋ ಪುಸ್ತಕ ಬಿಡುಗಡೆ ಆದಾಗ ನಾವೆಲ್ಲ ಭಾಗವಹಿಸಿದವರು, 70ಕ್ಕೆ ಭಾಗವಹಿಸಿದವರು, 80ಕ್ಕೆ ಭಾಗವಹಿಸಿದವರು. ನಾನಾಗ ಹೇಳ್ತಾ ಇದ್ದೆ, ಅಮೃತರೇ 90ಕ್ಕೂ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದೆ. ಅದು ಅದಕ್ಕೆ ಮೊದಲು ನಮ್ಮನ್ನು ಆಗಲಿಲ್ಲ. ಅವರು ಬಿಟ್ಟು ಹೋಗಿರುವಂಥದ್ದು ಅಂದರೆ ಈ ಪ್ರದೇಶದಲ್ಲಿ ಸಹಬಾಳ ನಡೆಸಬೇಕು. ಇಲ್ಲಿ ಜಯರಾಮ್ ಶೆಟ್ಟಿ ಇದ್ದಾರೆ, ಉಳ್ಳಾಳದಲ್ಲಿ 70 ವರ್ಷ ಆಗ ಜಯರಾಮ್ ಶೆಟ್ಟಿ ಶಾಸಕರಾಗಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಮಾಡುವಾಗ ಇಲ್ಲಿ ಇಡೀ ಉಳ್ಳಾಳ ಪ್ರದೇಶದಲ್ಲಿ ಸಾಮರಸ್ಯ ಬರಬೇಕು ಅನ್ನೋ ಉದ್ದೇಶದಿಂದ ಇಡೀ ಇದನ್ನು ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಇದನ್ನು ಚಾಲನೆ ಕೊಟ್ಟವರು ಅಂದರೆ ಇದು ಅದ ಕಾರಣ ಏನಾಗಿದೆ, ನಮ್ಗೆ ಈಗೇನಾಗಲೂ ಕೂಡ ನಾನು ಮೊನ್ನೆ ವಿಜಯ ಕರ್ನಾಟಕಕ್ಕೆ ಬಂದಾಗ ಸೋಮೇಶ್ವರ ಅಂತ ಬಂತು. ಸೋಮೇಶ್ವರ ಅಂದರೆ ಊರು ಅಲ್ಲ, ಸೋಮೇಶ್ವರ ಅಂದರೆ ಒಂದು ಇಡೀ ಜಗತ್ತು ಅಂತ. ಆಗ
ಹಾಗಾದ್ರೆ ಯಾರು ಸೋಮೇಶ್ವರ ಅನ್ನೋದು ನಮಗೆ ಒಂದು ನಿಮ್ಗೆ ಒಂದು ಊರು, ನಮ್ಗೆ ಒಂದು ಊರು. ಅರೆ ಸೋಮೇಶ್ವರ ಅನ್ನೋದು ಒಂದು ಇಡೀ ಜಗತ್ತು, ಆ ಜಗತ್ತು ಒಂದು ಇಡೀ ಐಕ್ಯನ ಅದಕ್ಕೆ ಈ ರೀತಿ ಬೆಳೆದವರು. ನಾವು ನಿಜ ಹೇಳುವುದಾದ್ರೆ ಕರ್ನಾಟಕದಲ್ಲಿ ಇಲ್ಲವರು ಅದೇನು ಅವರು ಒಂದು ಯಾರಾದ್ರೂ ಬಂದು ಒಂದು ಹಾಡು ಬರಲಿಕ್ಕೆ ರೂಪಕ ತುಳುವಿನಲ್ಲಿ ಕನ್ನಡದಲ್ಲಿ, ಆಮೇಲೆ ನಾಟಕ ಬರೆದು ಕೊಡ್ತಾರೆ, ಆಮೇಲೆ ಗೀತೆ ಬರೆದು ಕೊಡ್ತಾರೆ, ಮತ್ತೆ ಎಲ್ಲರಿಗೂ ಕೂಡ ಅದಕ್ಕೆ ಅನುಭವ ಕೊಡ್ತಾರೆ. ಬಿಡ್ತಾ ಇರೋದು ಅನುಭವ ಕೊಡುವುದು ಅನ್ನೋದು ಒಂದು ದೊಡ್ಡ ಶಬ್ದ ಇದೆ. ನಮ್ಗೆಲ್ಲ ಏನಾಗಿದೆ, ಇವತ್ತು ಅನುಭವ ಕೊಡುವವರು ಯಾರು ಇಲ್ಲ ನಮ್ಗೆ. ಈಗ ನಾವೆಲ್ಲ ಸ್ವಲ್ಪ ಎಷ್ಟು ವಯಸ್ಸಾದ್ರೂ ನಮ್ಗೆ ಯಾರೂ ಇಲ್ಲ, ಆ ಶೂನ್ಯವನ್ನು ತುಂಬುವವರು ಯಾರೂ ಇಲ್ಲ. ಅದರಿಂದ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ, ಅವರು ಬಿಟ್ಟು ಹೋದಂತಹ ಅವರ ಗ್ರಂಥಗಳಿವೆ, ಅವರ ಕ್ಯಾಸೆಟ್ಗಳ ರಾಶಿ, ಇವರ ಪುಸ್ತಕ ಭಂಡಾರ ನೋಡಿಬಿಟ್ರೆ ಅಲ್ಲಿರೋ ಸಾಮಗ್ರಿಗಳು ಏನಿದೆ ಸಾಮಾನ್ಯ ಇನ್ನೊಂದು ಒಂದು ಶತಮಾನದಷ್ಟು ನಾವು ಓದಬಲ್ಲ, ಅಭ್ಯಾಸ ಮಾಡಬಲ್ಲ ಸಂಪತ್ತು ಇದೆ. ಇವೆಲ್ಲವುಗಳ ಜೊತೆ ಕೂಡ ಒಂದು ಸಜ್ಜನಿಕೆಯ ಭಾವ ಏನಿದೆ. പക്ഷെ ನನಗೇನು ಕಾಣ್ತದೆ ಅಂದರೆ, ಈ ಥರದ ಒಂದು ಸಜ್ಜನಿಕೆ ಇಟ್ಕೊಂಡು ವಿದ್ವತ್ತನ್ನು ಇಟ್ಕೊಂಡಂಥದ್ದು ಬಹಳ ವಿರಳ. ಎಷ್ಟೋ ಬಾರಿ ಈಗಲೂ ಇಲ್ಲಿ ಪ್ರಭಾಕರ್ ಜೋಶಿ ಅವರಿದ್ದಾರೆ. 2000ರಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕರಾವಳಿ ಯಕ್ಷಗಾನ ಸಮ್ಮೇಳನ ಮಾಡಿದಾಗ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಒಂದು 150-200 ಕಲಾವಿದರನ್ನು ಸಂಗ್ರಹ ಮಾಡೋ ಹೊತ್ತಿಗೆ ಜೋಶಿಯವರು, ಅಮೃತರು ಎಷ್ಟು ಸಂಪರ್ಕ. ನನಗೆ ಆಶ್ಚರ್ಯ, ಇಷ್ಟು ಕಲಾವಿದರ ಸಂಪರ್ಕ ಇರ್ಬೇಕಾದ್ರೆ ಹೇಗಿರ್ಬೇಕು ಅಂದರೆ, ನಮಗೆ ಒಂದು 2-3 ಕಲಾವಿದರ ಸಂಪರ್ಕ ಬರೋದೇ ಕಷ್ಟ. 100-200 ಮಂದಿಯ ಸಂಪರ್ಕಗಳನ್ನು, ಅದು ಸಣ್ಣ ಕಲಾವಿದರು ಭಾಗವತಿರ್ಬೋದು, ಸಣ್ಣ ವೇಷ ಇರ್ಬೋದು, ಎಲ್ಲರದ್ದು ಪುಂಡು ವೇಷ ಇರ್ಬೋದು, ಇವರಿಗೆ ಪರಿಚಯ ಇದೆ. ತುಳುವಿಗೆ ಬಂದಾಗ ತುಳುವಿನ ಯಾವುದೇ ಒಂದು ಪತ್ರಿಕೆಗೆ, ಈಗ ತಾನೇ ನಾನು ನೋಡ್ತಾ ಇದ್ದೆ, ಯಾವುದು ನಮ್ಮ ಭಂಡಾರಿಯಲ್ಲಿದ್ದಾರೆ ಅವರ ಈ ಬಾರಿ ಅದರ ಮುಖ್ಯಚಿತ್ರದಲ್ಲಿ ಅವರ ಹೆಸರು ಹಾಕಿದ್ದಾರೆ, ಅವರ ತುಳುವಿನಲ್ಲಿ. ಅಂದರೆ ಯಾವುದೋ ಒಂದು ತುಳು ಪತ್ರಿಕೆಗೆ ಒಂದು ಲೇಖನ ಬರೀತಾರೆ. ಯಕ್ಷಗಾನದ ಪತ್ರಿಕೆಗಳಿಗೆ ಎಲ್ಲದಕ್ಕೂ ಕೂಡ ಅವರು ಒಂದು ಪ್ರಶ್ನೋತ್ತರ ಬರೀತಾ ಇದ್ದರು. ಅವರು ಅನೇಕ ಲೇಖನಗಳು ಬರೆದದ್ದು ಸಂಜೆ ಪತ್ರಿಕೆ ಬರೀತಾ ಇದ್ರು, ಕರಾವಳಿಯಲ್ಲಿ. ಅಂದರೆ ನಾವೆಲ್ಲ ವಿದ್ವಾಂಸ ತಿಳ್ಕೊಳ್ತೇವೆ ಅಂದರೆ ಅದೆಲ್ಲ ಸ್ವಲ್ಪ ನಮ್ಮ ಯಾವುದೋ ಅಂತಸ್ತಿಗೆ ಕಡಿಮೆ ಅಂತ. ಆದರೆ ಅನೇಕ ಅವರ ಜಿಜ್ಞಾಸೆ ತುಂಬಿಕೊಳ್ಳೆಲ್ಲ ಬಂದದ್ದು ಸಂಜೆ ಪತ್ರಿಕೆ. ಅಂದರೆ ಯಾವುದೇ ಅಂತಸ್ತು, ಅಧಿಕಾರ ಯಾವುದರದ್ದು ಕೂಡ ವ್ಯಾಮೋಹ ಇಲ್ಲದೆ, ಗೊಡಬ ಇಲ್ಲದೆ, ಸರಳವಾಗಿ ಅದೇ ಜನಸಮ್ಮುಖಿಯಾಗಿ ಬದುಕಿದಂಥವ್ರು. ಬಹುಶಃ ನಾನು ನನ್ನ ಸುಮಾರು 75ಕ್ಕಿಂತ ಮಿಕ್ಕಿದ ಈ ಜಿಲ್ಲೆಯ ಅವಧಿಯಲ್ಲಿ ಇನ್ನೊಬ್ಬ ಅಮೃತ ಸೋಮೇಶ್ವರನ ನಾನು ಕಾಣಲಾರೆ. ವಿದ್ವಾಂಸರು ಅವರಿಗೆ ದೊಡ್ಡವರಿರ್ಬೋದು, ಸಾಹಿತಿಗಳು ದೊಡ್ಡವರಿರ್ಬೋದು, ಆದರೆ ಒಂದು ಸಮಗ್ರ ವ್ಯಕ್ತಿತ್ವ ಅನ್ನುವಂಥದ್ದು. ಅಂದರೆ ಅವರು ಹೇಳ್ತಾರೆ, ನಂದೆಲ್ಲ ಚೂರುಪಾರು, ನಂದು ಗೂಡಿನಂಗಡಿ ಅಂತ ಹೇಳ್ತಾರೆ. ಆದರೆ ಆ ಪ್ರತಿ ಗೂಡಿನಂಗಡಿಯಲ್ಲಿ ಕೂಡ ನಮ್ಗೆ ಬೇರೆಲ್ಲೂ ಸಿಕ್ಕದಿರುವ ಸಾಮಾನು ಅಲ್ಲಿ ಸಿಗ್ತಾ ಇದೆ. ಯಕ್ಷಗಾನದ ಬಗ್ಗೆ ಒಂದು ವೇಷಭೂಷಣ ಕಲೆಯ ಬಗ್ಗೆ ಕೇಳಬೇಕಾದ್ರೆ ಅಮೃತರಿದ್ದಾರೆ. ತುಳುವಿನ ಒಂದು ಪಾಡ್ದನದ ಬಗ್ಗೆ ಒಂದು ನಮಗೆ ಮಾಹಿತಿ ಬೇಕಾದ್ರೆ ಅಮೃತರಿದ್ದಾರೆ. ನಮಗೆ ಯಾವುದೇ ಒಂದು ಜಾನಪದ ಬಗ್ಗೆ ಅವರಿದ್ದಾರೆ. ಮೋಯ ಮಲಯಾಳಂ ಬಗ್ಗೆ ಅವರು ಬರೆದ ನಿಘಂಟು ಇದೆಯಲ್ಲ, ಅದ್ಭುತವಾದ್ದು. ಅದೇನೋ ಅವರೇನೋ ಭಾಷಾ ವಿಜ್ಞಾನ ಓದಲಿಲ್ಲ, ನಿಘಂಟು ಶಾಸ್ತ್ರ ಓದಲಿಲ್ಲ, ಆದರೆ ಲೆಕ್ಸಿಕೋಗ್ರಾಫಿಸ್ಟ್ಗಿಂತ ಬಹಳ ಉತ್ತಮವಾಗಿ ಅವರು ಮೋಯ ಮಲಯಾಳಂ ಕನ್ನಡದ ನಿಘಂಟು ತಯಾರು ಮಾಡಿದರು. ಪುಣ್ಯಕ್ಕೆ ನನ್ನಲ್ಲಿ ಅದರಿಂದ ಮುನ್ನುಡಿ ಬರಲಿಕ್ಕೆ ಹೇಳಿದ್ರು ಅವರು ಕೂಡ. ಆ ಭಗವತಿ ಆರಾಧನೆ ಉಂಟಲ್ಲ, ಬರೀ ಆ ಒಂದು ಗ್ರಂಥ ಒಂದು ಡಿಲಿಟ್ ಆಗುವುದಕ್ಕೆ ಯೋಗ್ಯವಾದಂಥ ಗ್ರಂಥ. ಇಡೀ ಇಲ್ಲಿಂದ ಅಡ್ಕದ ಭಗವತಿಯಿಂದ ಹಿಡಿದು ಅದು ಪೂರ್ತಿ ಮಂಜೇಶ್ವರ, ಕಾಸರಗೋಡುವರೆಗಿನ ಎಲ್ಲ ಭಗವತಿ ಆರಾಧನೆಗಳನ್ನು, ಮತ್ತು ನಾನು ಇಲ್ಲಿಯ ಕಳಿಯಾಟಕ್ಕೆ ನನ್ನ ಒಂದು ಬಾರಿ ಇದ್ದಾಗ ಬಂದಿದ್ದೆ, ಬಹಳ ಹಿಂದೆ ಬಂದಿದ್ದೆ, ಅವರ ಮನೆಯಲ್ಲೇ ಬಂದಿದ್ದೆ. ಇಡೀ ಅವುಗಳ ಬಗ್ಗೆ ಬರೆದ ಒಂದು ಗ್ರಂಥ ಅದು. ಆಮೇಲೆ ಇಂಗ್ಲಿಷ್ಗೆ ಅನುವಾದ ಮಾಡಿದ ಅದನ್ನ. ಆದರೆ ಅದು ಎಷ್ಟು ಅದ್ಭುತ ಗ್ರಂಥ ಅಂತ ಹೇಳಿದ್ರೆ, ಒಂದು ಇಡೀ ಥೀಸಿಸ್ನ ತರ. ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿತ್ತು ಮಂಗಳೂರು ವಿಶ್ವವಿದ್ಯಾಲಯ, ಒಂದು ಒಳ್ಳೆ ಗೌರವ ಸಂಗತಿ. ಆದರೆ ಈ ಭಗವತಿ ಆರಾಧನೆ ಅನ್ನುವುದೇ ಬಹಳ ಸಾಮಾನ್ಯ ಒಬ್ಬ ಸಂಶೋಧಕನಿಗೆ ಸಾಧ್ಯ ಆಗದಿರುವಷ್ಟು ಕ್ಷೇತ್ರ ಕಾರ್ಯ ಅಧ್ಯಯನ ಮಾಡಿದಂಥ ಗ್ರಂಥ. ಈಗ 100 ಮಾತು ಹೇಳ್ಬೋದು, ಆದರೆ ಅವೆಲ್ಲವುಗಳ ನಡುವೆ ಕೂಡ ಒಂದು ಪ್ರೀತಿಯ ಅವರ ಹೃದಯ ವಚನಗಳು ಅಂತ ಬರೆದರು. ಬಹಳ ಪ್ರಿಯವಾದಂತಹ ಒಂದು ನುಡಿಗಟ್ಟು. ಅಂತಹ ಸೋಮೇಶ್ವರರು ನಮ್ಮ ನಡುವೆ ಇಲ್ಲ, ಆದರೆ ಅವರ ಬೆಳಕು ಇದೆ ನಮ್ಮ ನಡುವೆ.
ಅದು ಎಂದೂ ನಂಗದಿರುವಂತಹ ಬೆಳಕು. ಆ ಬೆಳಕಿನ ದಾರಿಯಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳ್ತೇನೆ. ಮತ್ತು ಅವರ ಕುಟುಂಬ, ಅವರ ಶ್ರೀಮತಿ ನರ್ಮದಾ ಟೀಚರ್ ಅವರನ್ನ ಅವರ ಅನಾರೋಗ್ಯದ ಕಾಲಕ್ಕೆ ನೋಡಿಕೊಂಡಂತ ನಾನು ಪ್ರತ್ಯಕ್ಷ ಕಂಡಿದ್ದೆ. ಅದ್ಭುತವಾದ ಒಂದು ನಾವು ಹೇಳ್ತೇವಲ್ಲ, ಒಂದು ಮಹೇಶ್ವರ ನಿಷ್ಠೆಯಿಂದ ನೋಡಿಕೊಂಡು ಅವರು ಅವರ ಸೊಸೆಯಂದಿ ನೋಡಿಕೊಟ್ರು, ಮಕ್ಕಳು ನೋಡಿಕೊಂಡ್ರು, ಮೊಮ್ಮಕ್ಕಳು ಅವರಿಗೆ ಬಹಳ ಸಂತೋಷ ಕೊಟ್ಟರು. ಇವೆಲ್ಲವುಗಳಿಂದ ಅವರು ಬಹುಶಃ ಇಷ್ಟು ಕಾಲ ಬದುಕಲಿಕ್ಕೆ ಸಾಧ್ಯ ಆಯಿತು ಮತ್ತು ಜನರ ಪ್ರೀತಿ ಅವರಿಗೆ ಸಾಧ್ಯ ಆಯಿತು. ಆ ಪ್ರೀತಿಯಿಂದಲೇ ಬಹುಶಃ ಅವರೊಂದು 80-82 ದಾಟಿ 88ರ ಅವಧಿಯಲ್ಲಿ ಸ್ವಲ್ಪ ಅನಾರೋಗ್ಯ ಆದಾಗಲೂ ಕೂಡ ಅವರು ತೋರಿಸಿದ ಪ್ರೀತಿ, ಜನರಿಗೆ ಅವರು ತೋರಿಸಿದ ಪ್ರೀತಿ, ಜನರು ಅವರ ಬಗ್ಗೆ ತೋರಿಸಿದ ಒಂದು ಅಭಿಮಾನ, ಇವು ಇಷ್ಟು ಕಾಲ ಅಮೃತರನ್ನ ಅದು ಕಾಪಾಡಿಕೊಂಡು ಬಂದಿದೆ. ಮುಂದೆ ನಮ್ಮನ್ನ ಕಾಪಾಡಿಕೊಳ್ಳುವಂತಹದ್ದು ಅವರು ನಮ್ಮ ಬಗ್ಗೆ ಇಟ್ಟಿರುವಂತಹ ಪ್ರೀತಿ. ಅವರ ಆತ್ಮಕ್ಕೆ ತಮ್ಮೆಲ್ಲ ಪರವಾಗಿ ಚಿರಶಾಂತಿ ಕೋರ್ತೇವೆ.
ಮೋನಿದ ಪೊರ್ಲ ಗಣಪಗ ಭಕ್ತಿಗೆ ನೊಡುದುಂಬುದಾರತೆ ಮಲ್ಪುಲೆ ಆನೆ ಮೋನಿದ ಪೊರ್ಲ ಗಣಪಗ ಭಕ್ತಿಗೆ ನೊಡುದುಂಬುದಾರತೆ ಮಲ್ಪುಲೆ ಆನೆ ಮೋನಿದ ಪೊರ್ಲ ಗಣಪಗ ಭಕ್ತಿಗೆ ನೊಡುದುಂಬುದಾರತೆ ಮಲ್ಪುಲೆ ಬೊಳ್ಳೆನ ಬಜಿಲ್ ತಾರಾಯಿ ಕಡಲೆ ಕರ್ಂಬು ಬೊಳ್ಳಿನ ಬಜಿಲ್ ತಾರಾಯಿ ಕಡಲೆ ಕರ್ಂಬು ಎಳ್ಳುಂಡೆ ಪೊರಿ ಬೆಲ್ಲದಂಗಲ್ ಪುದ ಎಳ್ಳುಂಡೆ ಪೊರಿ ಬೆಲ್ಲದಂಗಲ್ ಪುದ ಬೊಳ್ಳಿನ ಬಜಿಲ್ ತಾರಾಯಿ ಕಡಲೆ ಕರ್ಂಬು ಅತ್ತಿಡ್ ಭಕ್ತರಿದು ಒಲಿಯುದಾಯಗ ಬರ್ತಿದ ಕುಡರಿ ಪಾಶಾಂಕುಶೋ ಬರ್ತಿನ ಅತ್ತಿಡ್ ಭಕ್ತರಿದು ಒಲಿಯುದ ಮಗಕ ಕತ್ತು ಮಗಕ ಆರತಿ ಮಲ್ಪುಲೆ ಆನೆ ಮೋನಿದ ಪೊರ್ಲ ಗಣಪಗ ಗಣಪಗ ಭಕ್ತಿಗೆ ನಡುದುಂಬುದಾರತಿ ಮಲ್ಪುಲೆ ಆನೆ ಮೋನಿದ ಪೊರ್ಲ ಗಣಪಗ ಗಣಪಗ ಭಕ್ತಿಗೆ ನಡುದುಂಬುದಾರತಿ ಮಲ್ಪುಲೆ ಭಕ್ತಿಗೆ ನಡುದುಂಬುದಾರತಿ ಮಲ್ಪುಲೆ ಭಕ್ತಿಗೆ ನಡು ತುಂಬುದ ಹೃದಯ ಮಾಲಿನಿಯ ಮರೆತೆ ನಡೆದೆ ಎನಿತೋ ದಿನ ಹೃದಯ ಮಾಲಿನಿಯ ಮರೆತೆ ನಡೆದೆ ಎನಿತೋ ದಿನ ಅವಳಾದರೂ ತನ್ನಿರವನು ತಾನಾಗಿಯೇ ಪ್ರಕಟಿಸಿದುದಿಲ್ಲ ಅವಳ ಬೇಕು ಬೇಡಗಳ ಗಣಿಸದೆ ನಡೆದಿತ್ತು ವ್ಯವಹಾರ ಆಹಾರ ವಿಹಾರ ನಾನರಿಯದುದ ನೀನರಿವೆಯಯ್ಯ ನಾನರಿಯದುದ ನೀನರಿವೆಯಯ್ಯ ಹೃದಯೇಶ ಸೋಮೇಶ ಹೃದಯೇಶ ಸೋಮೇಶ ಆನಂದನಿಧಿ ಹೃದಯೇಶ ಸೋಮೇಶ ಶರಣು ಗುರುವೇ ಶರಣು ಶರಣು ಗುರುವೇ ಶರಣು ಶರಣು ಗುರುವೇ ಶರಣು ಶರಣು ಗುರುವೇ ಶರಣು ಬರಹದಿಂದಲೇ ಬಾಳು ಕಂಡ ಮೌಢ್ಯ ತೊಡೆದು ಬಾಳಿರಿಂದ ಬರಹದಿಂದಲೇ ಬಾಳು ಕಂಡ ಮೌಢ್ಯ ತೊಡೆದು ಬಾಳಿರಿಂದ ಯಕ್ಷಗಾನ ಕೃತಿಯ ವಿರಚಿಸಿ ನೆಲದ ಕಂಪನು ಬರೆದು ಪಸರಿಸಿದ ಗುರುವೇ ನಿನಗೆ ಶರಣು ಶರಣು ಗುರುವೇ ನಿನಗೆ ಶರಣು ಕಡಲ ತೀರದ ಬದುಕ ಕಂಡ ಒಡಲ ಒಲುಮೆಯ ಹಂಚಿಕೊಂಡ ಕಡಲ ತೀರದ ಬದುಕ ಕಂಡ ಒಡಲ ಒಲುಮೆಯ ಹಂಚಿಕೊಂಡ ಜಾನಪದವನು ಅಗೆದು ಸವಿದ ಅರಿವನು ಎರೆದು ಮೆರೆದ ಗುರುವೇ ನಿನಗೆ ಶರಣು ಶರಣು ಗುರುವೇ ನಿನಗೆ ಶರಣು ಶರಣು ಗುರುವೇ ನಿನಗೆ ಶರಣು ಕಾಣಿಕೆನು ನಾನು ಕತ್ತೊಂದು ಬರಳು